ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ತಾಪಮಾನವನ್ನ ನೋಡಿದ್ರೆ ಭೂಮಿ ಸುಡ್ತಾ ಇದೆ ಏನು ಎಂದೆನಿಸುತ್ತೆ. ಸೂರ್ಯನ ಶಾಖವನ್ನ ನಾವು ನೈಸರ್ಗಿಕವೆಂದು ತಿಳಿದಿದ್ರೂ ಕೂಡ ನಾನಾ ಕಲ್ಪನೆಗಳು ಮನದ ಮೂಲೆಯಲ್ಲಿ ಮೂಡುತ್ತವೆ. ಇದಕ್ಕೆ ಕಾರಣ ವಿಷ್ಣು ಪುರಾಣದಲ್ಲಿ ತಾಪಮಾನದ ಬಗೆಗಿನ ಅಧ್ಯಾಯ. ಇದು ಕಲಿಯುಗದ ಅಂತ್ಯ ಹತ್ತಿರವಾಗ್ತಾ ಇದ್ದಂತೆ ಏನಾಗುತ್ತದೆ ಎನ್ನುವುದನ್ನ ವಿವರಿಸುತ್ತದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸವಣೂರಿನ ಜೈನ ಬಸದಿಯಲ್ಲಿರುವ ಷೋಡಶ ದಳದ ಕೇಪುಳ ಹೂವು ವಿಸ್ಮಯಕಾರಿಯಾಗಿ ಜನರ ಚಿತ್ತ ಸೆಳೆಯುತ್ತಿದೆ. ಇದಕ್ಕೆ ಕಾರಣ ಪ್ರಳಯ ಭಯ, ಲೋಕಾಂತ್ಯವಾಗುತ್ತದೆಯೇ ಎಂಬ ಕುತೂಹಲ. ಕಲಿಯುಗದ ಅಂತ್ಯದಲ್ಲಿ ಭೂಮಿಯ ಮೇಲೆ ನೀರಿಲ್ಲದೆ ಎಲ್ಲ ಜೀವ ಸಂಕುಲಗಳು ಸತ್ತು ಹೋಗಿ ಭೂಮಿ ಕೂರ್ಮದ ಬೆನ್ನಿನಂತೆ ಒಣಗಿ ಗಟ್ಟಿಯಾಗುತ್ತದೆ ಎನ್ನಲಾಗಿದೆ. ಹಚ್ಚ ಹಸಿರಿನ ಭೂಮಿ ಬೆಂಕಿಯ ಉಂಡೆಯಾಗುತ್ತದೆ. ಮಾನವನ ಪಾಪಕರ್ಮಗಳಿಗೆ ಜೀವ ಸಂಕುಲವೇ ನಾಶವಾಗುತ್ತದೆ. ಮಹಾವಿಷ್ಣುವು ಸೂರ್ಯದೇವನೊಂದಿಗೆ ಲೀನನಾಗಿ ಭೂಮಿಯನ್ನ ಸಂಪೂರ್ಣ ನಾಶ ಮಾಡುತ್ತಾನೆ ಎಂದು ವಿಷ್ಣು ಪುರಾಣದಲ್ಲಿ ತಿಳಿಸಲಾಗಿದೆ. ಹಾಗೆ ನೋಡಿದ್ರೆ 1999ರಿಂದಲೇ ಪತ್ರಿಕೆ ಮತ್ತು ಚಾನೆಲ್ಗಳಲ್ಲಿ ಪ್ರಳಯದ ಸುದ್ದಿ ಹರಿದಾಡುತ್ತಲೇ ಇದೆ. ಮಾಯನ್ ಕ್ಯಾಲೆಂಡರ್ ಪ್ರಕಾರ ಇಂತಹ ನಿರ್ದಿಷ್ಟ ದಿನ ಭೂಮಿ ಅಂತ್ಯವಾಗುತ್ತದೆ ಎಂಬೆಲ್ಲ ಸುದ್ದಿಗಳು ಪತ್ರಿಕೆ ಮತ್ತು ಚಾನೆಲ್ಗಳಲ್ಲಿ ಹರಿದಾಡಿತ್ತು. ಇದನ್ನ ನಂಬಿ ಕೈಯಲ್ಲಿ ಜಪಮಾಲೆ ಹಿಡಿದು ಕುಳಿತವರು ನಮ್ಮ ನಡುವೆ ಇದ್ದಾರೆ. ಹಾಗಂತ ಇಂತಹ ಸುದ್ದಿ ಇದೇ ಮೊದಲಲ್ಲ. ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರವೂ ಇಂತಹದ್ದೇ ನಿರ್ದಿಷ್ಟ ದಿನ ಪ್ರಳಯವಾಗಲಿದೆ ಎಂದು ವಿಜ್ಞಾನಿ ಪೌಲೋ ಟ್ಯಾಗೋಲ್ಸನ್ ತನ್ನದೇ ಶೈಲಿಯಲ್ಲಿ ವಿವರಣೆ ನೀಡಿದ್ದ. ಮಾತ್ರವಲ್ಲ, ತನ್ನದೇ ಆದ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿ ಅದನ್ನ ಟ್ವೀಟ್ ಮಾಡಿದ್ದ. ಸಾರ್ವಜನಿಕರ ಟೀಕೆ ಟಿಪ್ಪಣಿ ತಾಳಲಾರದೆ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದು ಕೂಡ ಈಗ ಇತಿಹಾಸ. 1582ರಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಸ್ತಿತ್ವಕ್ಕೆ ಬಂದಿದ್ದು, ಇದಕ್ಕೂ ಮೊದಲು ಜನರು ಬೇರೆ ಬೇರೆ ರೀತಿಯ ಕ್ಯಾಲೆಂಡರ್ ಬಳಕೆ ಮಾಡ್ತಾ ಇದ್ರು. ಈ ಪೈಕಿ ಮಾಯನ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ ಹೆಚ್ಚು ಜನಪ್ರಿಯವಾಗಿತ್ತು. ಆದ್ರೆ ಯಾವ ಕ್ಯಾಲೆಂಡರ್ಗಳಿಗೂ ಪ್ರಳಯದ ಬಗ್ಗೆ ನಿಖರವಾದ ದಿನವನ್ನ ತಿಳಿಸುವಲ್ಲಿ ವಿಫಲವಾಗಿದ್ವು. ಸುಮಾರು 470 ವರ್ಷಗಳ ಹಿಂದೆ ಮೈಕೆಲ್ ಡಿ ನಾಸ್ಟ್ರಾಡಮಸ್ ವಿಶ್ವದ ಬಗ್ಗೆ ನೀಡಿರುವ ಮುನ್ಸೂಚನೆ ಜನರನ್ನ ಇಲ್ಲಿಯವರೆಗೆ ಅಚ್ಚರಿಗೊಳಿಸಿದೆ. ಪ್ರೊಫೆಸೀಸ್ ಆಫ್ ನಾಸ್ಟ್ರಾಡಮಸ್ ಎಂಬ ಪುಸ್ತಕದಲ್ಲಿ ಒಟ್ಟು 6338 ಭವಿಷ್ಯವಾಣಿ ಬಗ್ಗೆ ಉಲ್ಲೇಖವಿದ್ದು, ಇವುಗಳ ಪೈಕಿ ಈವರೆಗೆ 70% ನಿಜವಾಗಿದೆ. 2022ರಲ್ಲಿ ಹಣದ ಉಬ್ಬರ ಹೆಚ್ಚಾಗುವ ನಿಯಂತ್ರಣದ ಬಗ್ಗೆ ತಿಳಿಸಿರುವ ನಾಸ್ಟ್ರಾಡಮಸ್ ಕ್ಷುದ್ರ ಗ್ರಹದಿಂದಾಗಿ ಭೂಮಿಗೆ ಹೆಚ್ಚು ಹಾನಿಯಾಗುತ್ತದೆ ಎಂದು ಹೇಳಿದ್ದಾನೆ. ಬಂಡೆಯೊಂದು ಸಮುದ್ರಕ್ಕೆ ಅಪ್ಪಳಿಸಲಿದ್ದು ಬೃಹತ್ ಅಲೆಗಳಿಂದಾಗಿ ಭಾರಿ ಹಾನಿ ಸಂಭವಿಸುವ ಬಗ್ಗೆ, ವಿನಾಶಕಾರಿ ಪರಮಾಣು ಬಾಂಬ್ ಸ್ಫೋಟದ ಬಗ್ಗೆ, ಫ್ರಾನ್ಸ್ಗೆ ಅಪ್ಪಳಿಸಲಿರುವ ಚಂಡಮಾರುತದ ಬಗ್ಗೆ, ಅನಾವೃಷ್ಟಿ ಬಗ್ಗೆ ಮತ್ತು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು ವಿಶ್ವದ ಬಹುತೇಕ ಜನರು ಹಸಿವಿನಿಂದ ಒದ್ದಾಡಲಿದ್ದಾರೆ ಎಂದು ಹೇಳಲಾಗಿದೆ. 2022 ವಿನಾಶ ಮತ್ತು ಶಾಂತಿ ಎರಡನ್ನೂ ತರಲಿದೆ. ಶಾಂತಿ ಸ್ಥಾಪನೆಗೆ ಮುನ್ನ 72 ತಾಸುಗಳ ಕಾಲ ಕತ್ತಲು ಆವರಿಸಲಿದೆ. ಅನೇಕ ದೇಶದಲ್ಲಿ ಯುದ್ಧ ಆರಂಭವಾದರೂ ನೈಸರ್ಗಿಕ ವಿದ್ಯಮಾನ ಅದನ್ನ ತಕ್ಷಣ ಕೊನೆಗೊಳಿಸುತ್ತದೆ ಎನ್ನಲಾಗಿದೆ. ಮಾತ್ರವಲ್ಲ, ಶರತ್ ಕಾಲದಲ್ಲಿ ಹಿಮ ಬೀಳುವ ಬಗ್ಗೆಯೂ ಆತನ ಪುಸ್ತಕದಲ್ಲಿ ಹೇಳಲಾಗಿದೆ. ಮೊನಾರ್ಕಾ ದ್ವೀಪದ ಬಳಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ಭಾರಿ ಸ್ಫೋಟ ಸಂಭವಿಸುವ ಬಗ್ಗೆಯೂ ಹೇಳಲಾಗಿದೆ. ಆದರೆ ಇಂತಹದ್ದೇ ದಿನ ಲೋಕಾಂತ್ಯವಾಗಲಿದೆ ಎಂದು ಹೇಳಿಲ್ಲ. ಬಹುತೇಕ ಎಲ್ಲಾ ಧರ್ಮ ಗ್ರಂಥಗಳು ಲೋಕಾಂತ್ಯದ ಬಗ್ಗೆ ಮುನ್ಸೂಚನೆ ನೀಡುವ ಘಟನೆಯ ಬಗ್ಗೆ ಹೇಳುವೆಯಾದ್ರೂ ಲೋಕಾಂತ್ಯದ ಬಗ್ಗೆ ನಿಖರ ದಿನಾಂಕವನ್ನ ಸೂಚಿಸಿಲ್ಲ. ಬಹುಶಃ ಇದೇ ಕಾರಣಕ್ಕೆ ಲೋಕಾಂತ್ಯ, ಪ್ರಳಯದ ಭೂತ ಜನರನ್ನ ಆಗಾಗ ಕಾಡುತ್ತಲೇ ಇರುತ್ತದೆ. ಈಗ ಅವಿಭಜಿತ ಪುತ್ತೂರು ತಾಲೂಕಿನ ಸವಣೂರಿನಲ್ಲಿ ಪ್ರಳಯದ ಮುನ್ಸೂಚನೆ ನೀಡುವ ಗಿಡವೊಂದು ಎಲ್ಲರ ಗಮನ ಸೆಳೆಯುತ್ತಿದೆ. ಹೌದು, ಶ್ರವಣರ ಊರು ಸವಣೂರಿನ ಜಿನಬಸದಿಯಲ್ಲಿ ಈ ವಿಸ್ಮಯದ ಗಿಡವಿದೆ.
ಇದು ನಾವು ಸಾಧಾರಣ ದೇವಾರಾಧನೆ ಮತ್ತು ದೈವಾರಾಧನೆಯಲ್ಲಿ ಬಳಸುವಂತಹ ಕೇಪುಳು ಹೂವಿನ ಗಿಡ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರು ಗ್ರಾಮದ ಮಾತೆ ಪದ್ಮಾವತಿ, ಅದೇ ರೀತಿ ಪುದುಬೆಟ್ಟು ಜಿನಮಂದಿರದಲ್ಲಿ ನಾವೀಗ ಇರುವಂತಹದ್ದು. ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಆಸ್ತಿಕ ಭಕ್ತರಿಗೆ ಒಂದು ರೀತಿ ಅವರ ಮಾನಸಿಕವಾದಂಥ ತುಮುಲಗಳಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ತಾಣವಾಗಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೆಸರನ್ನು ಪಡೆದಿರುವಂಥ ಕ್ಷೇತ್ರ ಇದು ಸವಣೂರು ಪುದುಬೆಟ್ಟು ಜಿನಮಂದಿರ. ಇಲ್ಲಿ ಬಹಳ ವಿಶೇಷತೆಗಳು ಇರುವಂಥ ಒಂದು ಕ್ಷೇತ್ರ ಇದು. ಅದರಲ್ಲೂ ಕೂಡ ನಾವೀಗ ನೋಡ್ತಾ ಇರುವಂಥದ್ದು ಒಂದು ಕೇಪುಳ ಹೂವಿನ ಒಂದು ಗಿಡವನ್ನು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಳೆಯುವಂಥ ಕೇಪುಳ ಹೂವಿನ ಗಿಡಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇದಕ್ಕೊಂದು ಭಾಳ ಹಿಂದಿನಿಂದಲೂ ಕೂಡ ಒಂದು ಪ್ರತೀತಿ ಇದೆ. ನನ್ನ ನೆನಪಿಗೆ ಬಂದದ ಮೇಲಿಂದ ಇದನ್ನು ನೋಡ್ತಾ ಇದ್ದೇನೆ. ಸುಮಾರು 30-40 ವರ್ಷದಿಂದ ಈ ಒಂದು ಗಿಡವನ್ನು ನಾನು ನೋಡ್ತಾನೆ ಇದ್ದೇನೆ. ಹೀಗೆ ಇದೆ. ವಿಶೇಷ ಆರೈಕೆಯೇನೂ ಇಲ್ಲದಿದ್ದರೂ ಕೂಡ ಬಹಳ ಹುಲುಸಾಗಿ ಇದೊಂದು ಬೆಳೆದಿದೆ. ಇದರ ವಿಶೇಷತೆ ಏನು ಅಂತ ಕೇಳಿದರೆ, ಇದರಲ್ಲಿ ಸುಮಾರು ಸಾಮಾನ್ಯವಾಗಿ ಕಾಡಿನಲ್ಲಿ ಗುಡ್ಡೆಯಲ್ಲಿರುವಂಥ ಕೇಪುಳ ಹೂವಿನಲ್ಲಿ 4 ದಳ 6 ದಳ ಇದ್ದರೆ, ಇದರಲ್ಲಿ ಸುಮಾರು 16 ದಳಗಳನ್ನು ಹೊಂದಿರುವಂಥ ಒಂದು ವಿಶೇಷವಾದಂಥ ಮಹತ್ವ ಇರುವಂಥ ಒಂದು ಕೇಪುಳ ಗಿಡ ಇದು. ಬಹಳ ಹಿಂದಿನಿಂದಲೂ ಹಿರಿಯರು ಹೇಳಿಕೊಂಡು ಬಂದಂಥ ವಿಚಾರವನ್ನು ನಾವು ಕೇಳ್ತಾ ಇರುವಂಥದ್ದು ಒಂದು ಪ್ರತೀತಿ ಇದೆ. ಈ ಗಿಡ ಯಾವತ್ತೂ ಅಳಿದು ಹೋಗ್ತದೋ ಆವತ್ತೂ ಒಂದು ಮನುಕುಲದ ಸಂತತಿ ಕೂಡ ನಾಶ ಆಗ್ತದೆ ಅನ್ನೋದೊಂದು ಪ್ರತೀತಿ ಇರುವಂಥದ್ದು. ಆ ಒಂದು ನಂಬಿಕೆಯಲ್ಲೇ ನಾವೆಲ್ಲ ಅದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಭಕ್ತರಾಗಿ ನಾವು ಬರ್ತಾ ಇದ್ದೇವೆ. ಹಾಗಾಗಿ ಈ ಗಿಡವನ್ನು ಕೂಡ ಬಹಳ ಹಿಂದಿನಿಂದಲೂ ಇದೆ ಅನ್ನುವಂಥದ್ದನ್ನು ಹಿರಿಯರು ಹೇಳಿದ್ದಾರೆ. ಅವರಿಗೂ ಕೂಡ ಕೆಲವರಿಗೆ ನೆನಪಿಲ್ಲ ಎಷ್ಟು ಸಮಯದಿಂದ ಇದೆ. ಅವರ ಹಿರಿಯರು ನೋಡಿದ ನೆನಪನ್ನು ಅವರು ಹೇಳಿದ್ದಾರೆ, ಅವರ ಕಿರಿಯರಿಗೆ ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ಭಾಳ ವಿಶೇಷ ಆರೈಕೆಯೇ ಇಲ್ಲದೇ ಇದ್ದರೂ ಕೂಡ ಅದಕ್ಕೆ ನೀರನ್ನು ಸರಿಯಾಗಿ ಉಣಿಸದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಅದು ಗಿಡ ಇಷ್ಟೇ ಹುಲುಸಾಗಿ ಬೆಳೆದಿತ್ತು. ಅದು ಹೀಗೆ ಇನ್ನೂ ಕೂಡ ಮುಂದುವರಿತಾ ಇದೆ. ಭಾಳ ಹಿಂದಿನಿಂದ ನೋಡಿದಾಗಲೂ ಹೀಗೆ ಇತ್ತು, ಈಗಲೂ ಹಾಗೆ ಮುಂದುವರಿತಾ ಇದೆ. ಹಾಗಾಗಿ ಇದೊಂದು ಇಡೀ ಒಂದು ನಮ್ಮ ಜಗತ್ತಿನಲ್ಲಿ ಒಂದು ಭಕ್ತರ ಒಂದು ಭಾವನೆಗಳಿಗೆ ಇಂಬು ಕೊಡುವಂಥ, ಆ ಭಾವನೆಗಳನ್ನು ಒಂದು ರೀತಿ ಅದನ್ನು ಗಟ್ಟಿಗೊಳಿಸುವಂಥ ನಂಬಿಕೆಯ ಪ್ರತೀಕವಾಗಿ ಈ ಗಿಡ ಇದೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ಈ ಕೇಪುಳದ ಹೂವನ್ನ ಪಂಚಭೂತಗಳಿಗೆ ಸಾಕ್ಷಿಯಾಗಿ ಪೂಜೆಯಲ್ಲಿ ಬಳಸಲಾಗುತ್ತದೆ. ಗಾಳಿ, ನೀರು, ಅಗ್ನಿ, ಭೂಮಿ, ಆಕಾಶಗಳಿಗೆ ಸಾಕ್ಷಿಯಾಗಿ 5 ಎಸಳುಗಳ ಕೇಪುಳ ಹೂವನ್ನ ಪೂಜೆಯಲ್ಲಿ ಬಳಸಲಾಗುತ್ತದೆ ಎಂಬ ವಿವರ ಜನಸಾಮಾನ್ಯರಿಗೆ ತಿಳಿದಿಲ್ಲ. ಇದೇ ಕಾರಣಕ್ಕೆ ಗುಡ್ಡೆ, ಬೇಲಿ ಬದಿಯಲ್ಲಿ ಕಾಣಸಿಗುವ ಈ ಹೂವು ಪೂಜೆಯಲ್ಲಿ ದೇವರ ಚರಣಗಳಿಗೆ ಸಮರ್ಪಿತವಾಗುತ್ತದೆ. ಕೆಸರಲ್ಲಿ ಹುಟ್ಟಿದ ಕಮಲದಂತೆ ಪೂಜೆಯಲ್ಲಿ ಕೇಪುಳು ಹೂವಿಗೆ ಅದರದ್ದೇ ಆದ ಮಹತ್ವವಿದೆ. ಸವಣೂರಿನ ಜೈನ ಬಸದಿಯ ಪೌಳಿಯಲ್ಲಿ ಸಾವಿರಾರು ವರ್ಷಗಳಿಂದ ಇರುವ ಈ ಕೇಪುಳ ಹೂವಿನ ಗಿಡ ಈಗ ಎಲ್ಲರ ಆಸಕ್ತಿಯ ಕೇಂದ್ರ ಬಿಂದು. ಕಾರಣ ಈ ಗಿಡ ಪ್ರಳಯದ ಮುನ್ಸೂಚನೆ ಎಂಬ ಪ್ರತೀತಿ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ಗಿಡದಲ್ಲಿ ಅರಳುವ ಹೂವಿಗೆ ಇತರ ಕೇಪುಳ ಹೂವಿನಂತೆ 5 ಎಸಳುಗಳ ಬದಲಿಗೆ 16 ಎಸಳುಗಳಿವೆ. ಯಾವಾಗ ಈ ಗಿಡ ನಶಿಸಿ ಹೋಗುತ್ತದೆಯೋ ಆಗ ಪ್ರಳಯ ಸಂಭವಿಸುತ್ತದೆ ಎನ್ನುವುದು ಈ ಗಿಡದ ಹಿಂದಿರುವ ರಹಸ್ಯ. ಬಹುಶಃ ಇಂಥದೇ ಪುಷ್ಪಗಳಿಂದಲೇ ಸವಣೂರಿಗೆ ಹಿಂದೆ ಪುಷ್ಪಪುರ ಎನ್ನುವ ಹೆಸರು ಇತ್ತು ಎನ್ನುವುದು ಹಿರಿಯರ ಮಾತು. ನಮ್ಮ ಕಡಬ ತಾಲೂಕಿನ ಸವಣೂರಿನಲ್ಲಿರ್ತಕ್ಕಂಥ ಭಗವಾನ್ ಶ್ರೀ ಚಂದ್ರಪ್ರಭ ತೀರ್ಥಂಕರರು ಮತ್ತು ಭೈರವ ಪದ್ಮಾವತಿ ದೇವಿಯವರ ಜಿನಮಂದಿರದಲ್ಲಿ ಈ ದಿವಸ ವಿಶೇಷವಾಗಿ ದೇವಿಯ ಹಿಂದಿನ ಭಾಗದಲ್ಲಿ ಬಸದಿಯ ಸುತ್ತು ಪೌಳಿಯ ಒಳಗಡೆ ಇರತಕ್ಕಂಥ 16 ಎಸಳಿರ್ತಕ್ಕಂಥ ಕೇಪುಳ ಹೂವಿನ ಗಿಡದ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ 2 ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ನಾವೆಲ್ಲರೂ ಈ ಬಸದಿಯ ವಾಸ್ತುಶಿಲ್ಪ ಮತ್ತು ಅಧ್ಯಯನಕಾರರು ಸಂಶೋಧನೆ ಮಾಡಿದ ನಿಟ್ಟಿನಲ್ಲಿ ಬಸದಿ ಒಳಗಡೆ ಗಂಧಗುಟಿಯಲ್ಲಿರತಕ್ಕಂಥ ವಾಸ್ತು ವಿಗ್ರಹಗಳ ವಾಸ್ತುವಿನ್ಯಾಸವನ್ನು ನೋಡಿದ ನಿಟ್ಟಿನಲ್ಲಿ ಅವರು ಹೇಳಿದಂತೆ ಸರಿಸುಮಾರು 1000 ವರ್ಷಗಳ ಇತಿಹಾಸ ಇರತಕ್ಕಂಥ ಬಸದಿ ಇದು ಇರ್ತದೆ. ಮತ್ತು ಮೂಲ ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥ ಒಂದು ಶಿಲಾಶಾಸನ ಬಸದಿಯ ಮೇಲ್ಗಡೆ ಇರತಕ್ಕಂಥ ಮಕ್ಕಳ ಬಸದಿ ಅಂತಕ್ಕಂಥ ಚಿಕ್ಕ ಬಸದಿಯಲ್ಲಿ 16ನೇ ಶತಮಾನಕ್ಕೆ ಸಂಬಂಧಿಸಿದ ಒಂದು ಶಿಲಾಶಾಸನವು ದೊರಕಿದ್ದು, ಈ 16ನೇ ಶತಮಾನದ ಶಿಲಾಶಾಸನದಲ್ಲಿ ಈ ಮೂಲ ಬಸದಿ ಸುಮಾರು 500 ವರ್ಷಗಳಿಗಿಂತಲೂ ಪುರಾತನವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಉಲ್ಲೇಖ ಆಗಿರ್ತದೆ. ಮತ್ತು ಸರಿಸುಮಾರು 11 ವರ್ಷಗಳ ಹಿಂದಿನಿಂದ ನಾನು ಈ ಬಸದಿಯ ಆಡಳಿತ ಮಂಡಳಿ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ನಾನು ಮತ್ತು ನನ್ನ ಪೂರ್ವಿಕರು, ನನ್ನ ಅಪ್ಪ ಅಜ್ಜಂದಿರುಗಳು ಈ ಬಸದಿಯ ಆಡಳಿತ ಮುಕ್ತೇಸರಾಗಿ ಕಾರ್ಯನಿರ್ವಹಿಸಿದಂತಹ ಸಂದರ್ಭದಲ್ಲಿ ಕೂಡ ಅವರ ಹಿರಿಯರುಗಳಿಂದ ತಿಳಿದುಕೊಂಡಿರತಕ್ಕಂಥದ್ದು ಏನು ಅಂತ ಹೇಳಿದರೆ, ಕಣ್ಣಿಗೆ ಪುರಾತನವಾಗಿ ಇರುವುದಕ್ಕೇನು
ಸಾಕ್ಷಿ ಅಂತ ಹೇಳುವಾಗ ಈ ಆವರಣದೊಳಗಡೆ ಇರತಕ್ಕಂಥ 16 ಎಸಳುಗಳಿರತಕ್ಕಂಥ ಕೇಪುಳು ಹೂವಿನ ಗಿಡ. ಸಾಮಾನ್ಯವಾಗಿ ಗುಡ್ಡೆ ಬಯಲುಗಳಲ್ಲಿ ನಾವು ಈ ಭಾಗದಲ್ಲಿ ಕಾಣತಕ್ಕಂಥದ್ದು 5 ಎಸಳುಗಳು ಇರತಕ್ಕಂಥ ಕೇಪುಳು ಹೂವು ಆದರೆ ಈ ಬಸದಿ ಆವರಣದಲ್ಲಿ ಇರತಕ್ಕಂಥ ಕೇಪುಳು ಗಿಡದಲ್ಲಿ ಅರಳುವ ಹೂಗಳು 16 ಎಸಳುಗಳಿಂದ ಕೂಡಿರತಕ್ಕಂಥದ್ದು. ಪ್ರತೀತಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಕೇಪುಳ ಹೂವಿನಿಂದಾಗಿಯೇ ಈ ಪುದುಬೆಟ್ಟು ಜಿನಮಂದಿರಕ್ಕೆ ಪುಷ್ಪಪುರ ಅನ್ನುವಂಥ ಹೆಸರು ಕೂಡ ಇದೆ ಮೂಲ ದಾಖಲೆಗಳಲ್ಲಿ. ಹಾಗಾಗಿ ಈ ಬಸದಿಯ ಮೂಲ ಮಠ ತೀರ್ಥಹಳ್ಳಿಯಲ್ಲಿರ್ತಕ್ಕಂಥ ಹುಂಚ ಮಹಾಸಂಸ್ಥಾನ, ಅಲ್ಲಿ ಕೂಡ ಪದ್ಮಾವತಿ ದೇವಿಯ ಹಿಂಭಾಗದಲ್ಲಿ ಕೋಟೆಯ ಹಿಂದುಗಡೆ ಲೊಕ್ಕಿಯ ಮರ ಅನ್ನುವಂಥದ್ದಿದೆ. ಅದು ಕೂಡ ಸಾವಿರಾರು ವರ್ಷಗಳಿಂದ ಚಿಗುರಿ ನಿಂತಿರತಕ್ಕಂಥದ್ದು. ಅಲ್ಲಿಯ ಪ್ರತೀತಿ ಏನು ಅಂತ ಹೇಳಿದರೆ, ಯಾವತ್ತು ಆ ಲೊಕ್ಕಿಯ ಗಿಡ ಅಂತ್ಯ ಆಗ್ತದೋ ಅಲ್ಲಿಯ ಆ ಕ್ಷೇತ್ರದಲ್ಲಿ ಪದ್ಮಾವತಿ ದೇವಿಯವರ ಸಾನ್ನಿಧ್ಯ ಅಂತ್ಯ ಆಗ್ತದೆ ಮತ್ತು ಲೋಕಾಂತ್ಯ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ಕೂಡ ನಾವು ಪೂರ್ವಿಕರಿಂದ ಮತ್ತು ನಮ್ಮ ಹಿರಿಯರುಗಳಿಂದ ಹಲವಾರು 5-6 ತಲೆಮಾರುಗಳಿಂದ ಕೇಳಿಕೊಂಡು ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದರೆ, ಈ ಷೋಡಶ ದಳಗಳಿಂದ ಅರಳಿ ನಿಂತಿರತಕ್ಕಂಥ ಕೇಪುಳ ಗಿಡ ಯಾವತ್ತು ನಾಶ ಆಗ್ತದೆ ಅಥವಾ ಸಾಯ್ತದೆ, ಆ ದಿವಸಕ್ಕೆ ಈ ಕ್ಷೇತ್ರದಲ್ಲಿ ಪದ್ಮಾವತಿ ದೇವಿಯವರ ಸಾನ್ನಿಧ್ಯವೂ ಅಂತ್ಯವಾಯಿತು ಮತ್ತು ಲೋಕದ ಅಂತ್ಯ ಕೂಡ ಆಗ್ತದೆ ಅನ್ನುವಂಥದ್ದು ಪ್ರತೀತಿಯಿಂದ ನಾವು ಕೇಳಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಕಣ್ಣಿಗೆ ಕಾಣತಕ್ಕಂಥ ಸಾಕ್ಷಿ ಆಗಿರ್ತಕ್ಕಂಥ ಈ ಷೋಡಶ ದಳಗಳಿಂದ ಅರಳಿ ನಿಂತಿರತಕ್ಕಂಥ ಕೇಪುಳ ಹೂವಿನ ಗಿಡ ಇವತ್ತಿನ ಈ ಪ್ರಚಲಿತ ದಿನದಲ್ಲಿಯೂ ಕೂಡ ಒಂದು ಅಚ್ಚರಿ ಮತ್ತು ಅದ್ಭುತವಾಗಿ ನಮ್ಮ ಕಣ್ಣೆದುರಿಗಿದೆ. ನಾವು ಇದನ್ನು ಯಾವತ್ತೂ ಈ ಕ್ಷೇತ್ರದ ಪ್ರಚಾರಕ್ಕೆ ಬಳಸಿಕೊಂಡದ್ದಿಲ್ಲ ಮತ್ತು ಪ್ರತೀತಿ ಏನಿದೆ ಅದನ್ನು ಹೇಳಿಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಬೇರೆ ಹೆಚ್ಚಿಗೇನೂ ಇಲ್ಲ. ಭಕ್ತರು ಬಹುಶಃ ಈ ಕ್ಷೇತ್ರಕ್ಕೆ ಬಂದಾಗ ಅವಶ್ಯವಾಗಿ ಈ ಕೇಪುಳ ಹೂವಿನ ಗಿಡವನ್ನು ನೋಡಿ ಇದನ್ನು ಅರ್ಥೈಸಿಕೊಳ್ಬೋದು, ಅವರವರ ಭಾವನೆಗೆ ಬಿಟ್ಟಿರ್ತಕ್ಕಂಥದ್ದು. ಮತ್ತು ಪ್ರತೀತಿಯಲ್ಲಿ ನಾವು ತಿಳ್ಕೊಂಡ ಹಾಗೆ ಈ ಗಿಡ ಸಾವಿಲ್ಲದ್ದು ಅಂತ ಹೇಳ್ತಾರೆ. ಯಾವತ್ತು ಸತ್ತಿತೋ ಅವತ್ತಿಗೆ ಲೋಕ ವ್ಯವಹಾರ ನಿಂತಿತು ಅನ್ನುವಂಥದ್ದು ಪ್ರತೀತಿ. ತುಳುನಾಡಿನ ಗಾದೆ ಮಾತುಗಳಲ್ಲಿ ಮತ್ತು ಪಾಡ್ದನಗಳಲ್ಲಿ ಪ್ರಳಯದ ಬಗ್ಗೆ ಹೇಳಲಾಗಿದೆ. ಗುಲಗಂಜಿಯ ಕಪ್ಪು ಮಾಸಿದಾಗ, ಮಜ್ಜಿಗೆಯಲ್ಲಿ ಬೆಣ್ಣೆ ಮುಳುಗಿದಾಗ, ಕಲ್ಲಿನ ಬಸವ ಹೋಂಕರಿಸಿದಾಗ, ಹೀಗೆ 10 ಹಲವು ನುಡಿಕಟ್ಟು ಪ್ರಳಯದ ಬಗ್ಗೆ ಪ್ರಚಲಿತದಲ್ಲಿದೆ. ಈಗ ಸವಣೂರಿನ ಕೇಂದ್ರ ಸ್ಥಾನದಲ್ಲಿರುವ ಜಿನಬಸದಿಯಲ್ಲಿರುವ ಕೇಪುಳ ಗಿಡ ಇದಕ್ಕೊಂದು ಸೇರ್ಪಡೆ. ಅದೇ ಈ ಕೇಪುಳ 16 ಹೆಸರು ಕೇಪುಳನ ವಿಷಯ ಅಂತ ಹೇಳಿದ್ರೆ, ಹೊಂಬುಚ್ಚದಲ್ಲಿ ಲಕ್ಕಿ ಮರ, ಇಲ್ಲಿ ಕೇಪುಳವು. ಯಾಕಂದರೆ ಹಿಂದಿನವರು ಹೇಳ್ತಾಯಿದ್ರು, ಹೊಂಬುಚ್ಚ ಕೈಯಲ್ಲಿ ಹೋಗ್ಲಿಕ್ಕೆ ಆಗದಿದ್ದರೆ ಈ ಸ್ಥಳದಲ್ಲಿ ಬಂದರೆ ಇಲ್ಲಿ ಪೂಜೆ ಮಾಡಿದರೆ ಅಲ್ಲಿ ಹರಿಕೆಯಲ್ಲಿ ಸಂದಾಯ ಆಗ್ತದೆ ಅಂತೇಳಿ. ಅದೇ ಪ್ರಕಾರವಾಗಿ ಅಲ್ಲಿ ಲಕ್ಕಿಗಡ ಮುತ್ತಿನ ಕೊಳ, ಲಕ್ಕಿಗಡ ಎಷ್ಟು ವರ್ಷದವರೆಗೆ ಬದುಕಿರ್ತದೆ, ಮುತ್ತಿನ ಕೊಳದಲ್ಲಿ ನೀರು ಎಷ್ಟು ಸಮಯ ಇರ್ತದೆ ಅಲ್ಲಿವರೆಗೆ ನನ್ನ ಶಕ್ತಿ ಉಂಟು. ಮತ್ತು ಅದು ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಇಲ್ಲಿ ಕೂಡ ಹಾಗೆ 16 ಹೆಸರಿನ ಕೇಪುಳ ಹೂವು. 16 ಹೆಸರು ಕೇಪುಳ ಬಿಡೋದ ನಂತರ ಭೂಲೋಕ ಇರ್ತದಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಅದೇ ಪೂರ್ವಜರು ಹೇಳ್ತಾಯಿದ್ರು ಅಲ್ಲಿವರೆಗೆ ಭೂಲೋಕ ಇರ್ತದೆ ಅಂಥೇಳಿ. ಇನ್ನು ಈ ವಿಚಾರವನ್ನ ನಂಬಿ ಅಂತ ಯಾರು ಹೇಳ್ತಾ ಇಲ್ಲ ಅಥವಾ ಪ್ರಚಾರನೂ ಮಾಡ್ತಾ ಇಲ್ಲ. ಆದರೆ ಎಲ್ಲಿಯೂ ಕಾಣಸಿಗದ 16 ಎಸಳುಗಳ ಕೇಪುಳ ಹೂವು ಮಾತ್ರ ಒಂದು ಬಾರಿ ನಿಮ್ಮನ್ನು ಹೀಗೂ ಇರಬಹುದೇ ಎಂಬ ಚಿಂತೆಗೆ ಹಚ್ಚುತ್ತದೆ. ವಿಧಿಯಲ್ಲಿಯೇ ಬಲ್ಲವರಾರು ಎಂಬ ಮಾತು ನಿಮ್ಮ ಬಾಯಿಂದ ಬಂದರೂ ಅತಿಶಯವಲ್ಲ. ಇದು ನಾನು ಸವಣೂರು ಜಿನಮಂದಿರದ ಒಂದು 50 ವರ್ಷದಿಂದ ಒಂದು ಭಕ್ತನಾಗಿ ಬರ್ತಾ ಇದ್ದೇನೆ. ಇಲ್ಲಿಯ ಪ್ರತೀತಿ ಅಂದರೆ ಇಲ್ಲಿ ಕೇಪುಳ ಹೂವಿನ ವಿಶೇಷ. ಕಾಡಲ್ಲಿ ಸಿಗುವಂಥ ಕೇಪುಳ ಹೂವಿಗೆ 5-6 ಎಸಳು ಇದ್ದರೆ ಸಹ ಇಲ್ಲಿ ಇರುವಂಥ ಕೇಪುಳು ಭಾರಿ ಚಂದವಾಗಿ ಬೆಳೆದು 16 ಎಸಳನ್ನು ಹೊಂದಿರುತ್ತದೆ. ಬಾಕಿ ಕೇಪುಳ ಹೂಗಿಂತ ಇದು ಜನಜೀವನ ಅಲಿಯುವ ಸಮಯದಲ್ಲಿ ಸಹ ಈ ಕೇಪುಳ ಹೂ ಅಳಿಯಲಿಲ್ಲ. ಇಲ್ಲಿ 101 ಬಾವಿಗಳಿತ್ತು ಸವಣೂರು ಆಸ್ಪಾಸ್. ಅದು ಬೆಂಕಿ ಉರಿದು ನಾಶ ಆಗುವಾಗ ಸಹ ಈ ಕೇಪುಳ ಹೂ ಏನು ನಾಶ ಆಗದೆ ಜೀವ ಆಗಿ ಉಳಿದು ಬಂದಿದೆ. ಅದರ ಆ ನಂತರದ ಪ್ರತೀತಿಯಲ್ಲಿ ಸವಣೂರು ಗ್ರಾಮದಲ್ಲಿ ಒಂದು ಕೂಡ ಜೈನರ ಮನೆ ಇಲ್ಲ. ಹೊರಗಿನ ಗ್ರಾಮದಲ್ಲಿ ಜೈನರ ಮನೆಗಳು ಇರುವುದು. ಆದರೆ ಸಹ ಈ ಕೇಪುಳ ಹೂ ಹೇಗೆ ಬೆಳೆದಿದೆ ಅದೇ ರೀತಿ ಈ ಬಸದಿ ಸಹ ಬೆಳೆದಿದೆ. ಜನಸಾಮಾನ್ಯರು ಸಹ ಹಬ್ಬಿದ್ದಾರೆ. ದೇಶವ್ಯಾಪ್ತಿ ಇದರ ಪ್ರಸಿದ್ಧಿ ಪಡ್ತಾ ಹೋಗಿದೆ. ಈ ಪದ್ಮಾವತಿ ಅಮ್ಮ ದೇವರ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಿದೆ. ಹಾಗೂ ಎಲ್ಲ ಧರ್ಮದವರು ಸಹ ಬಂದು ಇಲ್ಲಿ ಪೂಜೆ ಮಾಡಿ ಇದರ ಪಾವಿತ್ರ್ಯತೆ ಹೂವಿನ ಬಗ್ಗೆ ತಿಳಿದುಕೊಂಡು ಹೋಗ್ತಾ ಇದ್ದಾರೆ. ಸೃಷ್ಟಿಯ ಆದಿ ಅಂತ್ಯ ಅಗಾಧತೆ ಅದ್ಭುತಗಳನ್ನ ಸುಲಭದಲ್ಲಿ ಅರಿಯುವುದು ಸಾಧ್ಯವಾಗದ ಮಾತು. ಜನಸಾಮಾನ್ಯರಿಗೆ ವೇದಗಳಲ್ಲಿನ ಜ್ಞಾನವನ್ನ ತಿಳಿಸುವ ಉದ್ದೇಶದಿಂದ ರಚನೆಗೊಂಡ ಕಥಾರೂಪಗಳೇ ಪುರಾಣಗಳು. ವಿಪರ್ಯಾಸ ಅಂದ್ರೆ ಜನರು ಪುರಾಣದ ಕಥೆಗಳಿಗೆ ಮಾತ್ರ ಒತ್ತು ಕೊಟ್ಟು ಅದರ ತಾತ್ಪರ್ಯವನ್ನ ಕಡೆಗಣಿಸಿದ್ದರಿಂದ ಜನರಿಗೆ ಲಾಭಕ್ಕಿಂತ ನಷ್ಟವೇ ಅಧಿಕವಾಗಿದೆ.
ವೇದಗಳನ್ನ ಅರ್ಥ ಮಾಡಿಕೊಳ್ಳಲಾಗದೆ, ಪುರಾಣಗಳಿಂದ ಅರ್ಥ ದೊರಕದೆ ಸೃಷ್ಟಿಯ ಗೊಂದಲಗಳಿಗೆ ತಾತ್ಕಾಲಿಕ ಪರಿಹಾರವನ್ನಷ್ಟೇ ಕಾಣಬಹುದು. ಒಂದು ಮಾತ ಪೊಕ್ಕಡೆ ಎಂಬ ಉತ್ತರದಿಂದ ತನ್ನನ್ನ ತನ್ನ ಸುತ್ತಮುತ್ತ ಇರುವವರನ್ನ ಸಮಾಧಾನ ಪಡಿಸಬಹುದು ಅಷ್ಟೇ. ಪುರಾಣಗಳಲ್ಲಿ ಈ ಹೂವಿನ ಬಗ್ಗೆ ಉಲ್ಲೇಖವಿದೆಯೇ? ಇದರ ಹಿಂದಿನ ಮರ್ಮವಾದ್ರೂ ಏನು? ನಿಜವಾಗ್ಲೂ ಈ ಹೂವು ಪ್ರಳಯದ ಮುನ್ಸೂಚನೆಯೇ? ಈ ಗಿಡ ಜೀವ ಚೆಲ್ಲಿದ್ರೆ ಪ್ರಳಯ ಸಂಭವಿಸುತ್ತದೆಯೇ? ಸೃಷ್ಟಿಯ ರಹಸ್ಯಗಳಿಗೆ ಉತ್ತರ ಕೊಡುವವರು ಯಾರು ಎಂಬ ಪ್ರಶ್ನೆಯಾಗಿಯೇ ಉಳಿದಿದೆ. ಪುತ್ತೂರಿನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ಸವಣೂರು ಬಸದಿಯಲ್ಲಿರುವ ಈ ಅದ್ಭುತವನ್ನ ನೀವೊಮ್ಮೆ ಕಣ್ಣಾರೆ ನೋಡಲೇಬೇಕು. ಇದು ಸವಣೂರಿನ ಬಸದಿಯಲ್ಲಿರುವಂತಹ ಒಂದು ಪ್ರಳಯದ ಮುನ್ಸೂಚನೆಯನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ಕೇಪುಳ ಹೂವು ಬಗೆಗಿನ ಒಂದು ವಿಶೇಷವಾದ ವರದಿ. ಈಗಾಗಲೇ ನಾವು ಹೇಳಿದ ಹಾಗೆ ಇದರಿಂದಲೇ ಪ್ರಳಯ ಆಗುತ್ತೆ ಅಥವಾ ಇದು ಪ್ರಳಯವನ್ನೇ ಸೂಚಿಸುತ್ತೆ ಅನ್ನುವಂಥದ್ದು ಇರುವಂಥ ವಿಚಾರಗಳಲ್ಲ, ಅಥವಾ ಇಲ್ಲಿನ ಬಸದಿಯವರಾಗಲಿ ಯಾರೇ ಆಗಲಿ ಅದನ್ನೇ ಮುಖ್ಯವಾಗಿ ಪ್ರಚಾರವನ್ನು ಮಾಡ್ತಾ ಇಲ್ಲ, ಅಥವಾ ಇದರಿಂದ ಪ್ರಚಾರವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನುವಂಥದ್ದು ಕೂಡ ಇವರ ಉದ್ದೇಶ ಅಲ್ಲ. ಇದರ ವಿಷಯ ಏನು ಅಂತ ಹೇಳಿದರೆ, ಇದು ಅನೇಕ ಶತಮಾನಗಳನ್ನು ಕಂಡಿರುವಂತಹ ಗಿಡ, ವಿಶೇಷವಾದ ಆರೈಕೆಗಳಿಲ್ಲದೆ ಬೆಳೆದು ಹೀಗೆ ಪೊಗದಸ್ತಾಗಿ ಇರುವಂತಹ ಒಂದು ಗಿಡ. ಸೊ ಇದೇನಿದ್ರೂ ಈ ಒಂದು ಚಿದಂಬರ ರಹಸ್ಯವಾಗಿ ಇದು ಉಳಿದುಕೊಂಡಿದೆ. ಅದರ ಎಸಳುಗಳಾಗಿರ್ಬೋದು, ಅದು ಬೆಳೆದುಕೊಂಡು ಬಂದಂಥ ರೀತಿಯಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿ ರಹಸ್ಯವಾಗಿ ಉಳಿದುಕೊಂಡಿದೆ. ಸೊ ಆ ಒಂದು ರಹಸ್ಯವನ್ನು ನೀವು ಕೂಡ ಒಂದು ಬಾರಿ ಅನುಭವಿಸಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಹಮೀದ್ ಪುತ್ತೂರು ಮತ್ತು ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಸವಣೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.